ಕರ್ನಾಟಕ ಸರ್ಕಾರದ ಬಹಳ ಪ್ರಮುಖವಾದಂಥ ಯೋಜನೆ ಗೃಹ ಜ್ಯೋತಿ. ಈ ಯೋಜನೆಯ ಚಾಲನೆಯ ಕಾರ್ಯಕ್ರಮ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕ್ರಮವನ್ನು ಪುತ್ತೂರಿನಲ್ಲಿ ಆಯೋಜನೆ ಮಾಡಿ ಈ ಒಂದು ಬಹಳ ವಿಶೇಷವಾದಂಥ ಒಂದು ಯೋಜನೆಗೆ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಈ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಸಭೆಯ ಅಧ್ಯಕ್ಷತೆ ವಹಿಸಿರುವ ಈ ಕ್ಷೇತ್ರದ ಶಾಸಕರು ಹಾಗೂ ಆತ್ಮೀಯರು ಕೂಡ ಆಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ದಕ್ಷ ಆಡಳಿತವನ್ನು ನೀಡ್ತಾ ಇರತಕ್ಕಂಥ ಮುಲ್ಲೈ ಮೊಹಿಲನ್ರವರೇ, ಇಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯಿತಿಯ ಡಾಕ್ಟರ್ ಆನಂದ್ರವರೇ ಮತ್ತು ಮೆಸ್ಕಾಮಿನ ಎಮ್ ಡಿ ಅವರಾಗಿರ್ತಕ್ಕಂಥ ಶ್ರೀಮತಿ ಪದ್ಮಾವತಿಯವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇನ್ನಿತರ ಎಲ್ಲ ಅಧಿಕಾರಿಗಳೇ, ಈ ಸಭೆಗೆ ಆಗಮಿಸಿರುವ ಮಾಜಿ ಶಾಸಕರುಗಳಾದಂಥ ವಸಂತ್ ಬಂಗೇರಾರವರೇ, ಶಕುಂತಲಾ ಶೆಟ್ಟಿಯವರೇ ಹಾಗೂ ಬಂದಿರತಕ್ಕಂಥ ಇನ್ನಿತರ ಎಲ್ಲ ಹಿರಿಯರೇ, ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರೇ, ಈ ಒಂದು ಕಾರ್ಯಕ್ರಮ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಮತ್ತು ಎಲ್ಲ ಕಡೆ ಈ ತಿಂಗಳಿಂದ ಅನೇಕ ಕುಟುಂಬಗಳಿಗೆ ಯಾರ್ಯಾರು ಮೊದಲೇ ನೋಂದಾವಣಿ ಮಾಡಿಕೊಂಡಿದ್ರು ಅವರಿಗೆ ಈ ಒಂದು ಶಕ್ತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಇದರ ಒಂದು ಲಾಭವನ್ನು, ಇದರ ಅನುಕೂಲವನ್ನು ಈಗಾಗಲೇ ಪಡೆದಿದ್ದಾರೆ. ಈ ತಿಂಗಳು ಬಂದಿರತಕ್ಕಂಥ ವಿದ್ಯುತ್ ಶಕ್ತಿಯ ಬಿಲ್ಗಳಲ್ಲಿ ಏನು ನಾವು ಉಚಿತವಾದಂಥ ವಿದ್ಯುತ್ ಶಕ್ತಿಯನ್ನು ನೀಡ್ತಕ್ಕಂಥದ್ದು ನಾವು ಮಾಡಿದ್ದೇವೆ, ಅದರ ಒಂದು ಅನುಕೂಲವನ್ನು ಈಗಾಗಲೇ ಜನ ಪಡೆದಿದ್ದಾರೆ ಮತ್ತು ಯಾರಿಗೆ ಇನ್ನೂ ಕೂಡ ಇದರಿಂದ ಲಾಭ ಅಥವಾ ಪ್ರಯೋಜನ ಆಗಿಲ್ಲ ಅವ್ರಿಗೆ ಮುಂದಿನ ದಿವಸಗಳಲ್ಲಿ ಆಗೇ ಆಗ್ತದೆ. ಯಾರ್ಯಾರು ನೋಂದಾವಣಿ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಇದು ಆಗೇ ಆಗುತ್ತೆ. ಯಾಕಂದರೆ ಇದಕ್ಕೆ ಯಾವ ಕಾಲಮಿತಿ ಏನಿಲ್ಲ. ನೀವು ನಿಮ್ಮ ಒಂದು ಸೇವಾ ಸಿಂಧುವಲ್ಲಿ ಅಥವಾ ಬೇರೆ ಬೇರೆ ರೀತಿಯಾಗಿ ಇದನ್ನು ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಇದರ ಒಂದು ಪ್ರಯೋಜನ ಸಿಗ್ತದೆ. ಈಗಾಗಲೇ ನಮ್ಮ ಮೆಸ್ಕಾಮಿನ ಎಮ್ ಡಿ ಅವರು ಹೇಳಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಯಾರ್ಯಾರು ನೋಂದಾವಣೆ ಮಾಡಿಕೊಂಡಿದ್ದಾರೆ ಸುಮಾರು 5,58,000 ಏನು ಈ ಯೋಜನೆಗೆ ಅರ್ಹ ಕುಟುಂಬಗಳಿದೆ, ಗ್ರಾಹಕರಿದ್ದಾರೆ. ಅದರಲ್ಲಿ 4,40,886 ಗ್ರಾಹಕರು ನೋಂದಾವಣೆ ಮಾಡಿಕೊಂಡಿದ್ದಾರೆ. ಅಂದರೆ 79% ಇವತ್ತು ಟಾರ್ಗೆಟನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಟ್ಟಾಗಿದೆ. ಇನ್ನು ಉಳಿದಿರುವಂಥದ್ದು 21%, ಅದು ಕೂಡ ಅತಿ ಶೀಘ್ರದಲ್ಲಿ ಆಗಲಿ ಅಂತ ನಾನಂತೂ ಹಾರೈಸ್ತಾ ಇದ್ದೀನಿ. ಈ 4 ಜಿಲ್ಲೆಗಳೇನು ಸೇರಿಕೊಳ್ತದೆ ನಮ್ಮ ಮೆಸ್ಕಾಮ್ ಅಡಿಯಲ್ಲಿ, ಉಡುಪಿಯಲ್ಲಿ 84% ಗ್ರಾಹಕರು ನೋಂದಾವಣೆ ಮಾಡಿಕೊಂಡಿದ್ದಾರೆ. ಶಿವಮೊಗ್ಗದಲ್ಲಿ 99% ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಅಲ್ಲಿ ನೋಂದಾವಣೆ ಮಾಡಿಕೊಂಡಿದ್ದಾರೆ ಮತ್ತು ಚಿಕ್ಕಮಗಳೂರಲ್ಲಿ 92% ಅವರು ನೋಂದಾವಣೆ ಮಾಡಿಕೊಂಡಿದ್ದಾರೆ. ಅಂದರೆ ಇದರ ಒಂದು ಜನಪ್ರಿಯತೆ ಎಷ್ಟಿದೆ ಅಂತ ಇದರಿಂದನೇ ಗೊತ್ತಾಗ್ತದೆ. ನಮ್ಮ ರಾಜ್ಯದಲ್ಲೂ ಕೂಡ 90%ಗಿಂತ ಹೆಚ್ಚಿಗಾಗಲೇ ನೋಂದಾವಣಿ ಆಗಿದೆ ಇಡೀ ರಾಜ್ಯದಲ್ಲಿ. ಸೊ ಜನ ಈ ಕಾರ್ಯಕ್ರಮದ ಬಗ್ಗೆ ಭಾಳಷ್ಟು ಜನ
ಇದು ಯಾಕೆ ಬೇಕಾಗಿತ್ತು ಟೀಕೆ ಮಾಡೋರು ಇದ್ದಾರೆ. ಆದರೆ ಜನರಿಗೆ ಬೇಕಾಗಿತ್ತು ಅಂತ ಒಂದು ಮಾಹಿತಿ ಇವತ್ತು ಈ ಫಿಗರ್ಸ್ನಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಜನ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ನಮಗೆ ಬೇಕು ಅಂತೇಳಿ ಒಪ್ಕೊಂಡು ಇವತ್ತು ನೋಂದಾವಣೆ ಮಾಡ್ಕೊಂಡಿದ್ದಾರೆ. ಅದರಿಂದ ಕೆಲವರಿಗೆ ತಪ್ಪು ಕಲ್ಪನೆ ಇರ್ಬೋದು, ಇದರಿಂದ ಏನು ಅನುಕೂಲ ಅಂತ. ಶಕ್ತಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಮತ್ತು ನಮ್ಮ ಅನ್ನಭಾಗ್ಯ ಯೋಜನೆ, ಹಾಗೆಯೇ ಇದೇ ತಿಂಗಳು 20ನೇ ತಾರೀಕು ದಿವಂಗತ ರಾಜೀವ್ ಗಾಂಧಿಯವರ ಹುಟ್ಟುಹಬ್ಬ, ದಿವಂಗತ ದೇವರಾಜ ಅರಸು ಅವರ ಹುಟ್ಟುಹಬ್ಬ. ಆ ದಿನದ ಒಂದು ಪ್ರಯುಕ್ತ ಬೆಳಗಾವಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನಕ್ಕೆ ಬರ್ತದೆ. ಅವತ್ತು ಎಲ್ಲರ ಅಕೌಂಟ್ಗೆ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ಆ ಬಟನನ್ನು ಅಲ್ಲಿ ಅಮ್ಕಿದಾಗ ಯಾರ್ಯಾರು ನೋಂದಾವಣೆ ಮಾಡಿಕೊಂಡಿದ್ದಾರೆ ಅವರೆಲ್ಲ ಅಕೌಂಟ್ಗಳಿಗೆ 2,000 ರೂಪಾಯಿ ಅವತ್ತೇ ಜಮೆ ಆಗ್ತದೆ. ಸೊ ಇಷ್ಟೊಂದು ಯೋಜನೆಗಳನ್ನು ನಾವು ಇವತ್ತು ನಮ್ಮ ಒಂದು ಗ್ಯಾರಂಟಿಯನ್ನು ನಾವು ಅನುಷ್ಠಾನ ಮಾಡ್ತಕ್ಕಂಥದ್ದಕ್ಕೆ ನಾವು ಚಾಲನೆ ನೀಡಿ ಇವತ್ತು ಒಂದು ದಾಖಲೆಯನ್ನು ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಬಹುಶಃ ಯಾವ ದೇಶದಲ್ಲೇ ಯಾವ ರಾಜ್ಯ ಅಥವಾ ಯಾವುದೇ ಸರ್ಕಾರ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಪ್ರತಿಯೊಂದು ಕುಟುಂಬಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಯಾರಾದರೂ ನೀಡಿದರೆ ಅದು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಂತ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು. ಇಷ್ಟೊಂದು ದೊಡ್ಡ ಪ್ರಮಾಣ ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಕುಟುಂಬಕ್ಕೆ. ಇದರಲ್ಲಿ ಜಾತಿ, ಭಾಷೆ, ಮತ ಭೇದ ಏನೂ ಇಲ್ಲ. ಎಲ್ರಿಗೂ ಸಮಾನವಾಗಿ ನೋಡ್ತಕ್ಕಂಥ ಕಾರ್ಯಕ್ರಮ, ಎಲ್ರಿಗೂ ಒಂದಾಗಿ ನೋಡುವಂಥ ಕಾರ್ಯಕ್ರಮ. ಯಾವುದೇ ಭ್ರಷ್ಟಾಚಾರ ಇಲ್ಲ, ಯಾಕಂದರೆ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗುವಂಥ ಕಾರ್ಯಕ್ರಮ. ಮಧ್ಯವರ್ತಿಗಳು ಇನ್ನೊಬ್ಬರು ಮತ್ತೊಬ್ಬರು ಏನು ಇಲ್ಲವೇ ಇಲ್ಲ, ಪ್ರಶ್ನೆ ಇಲ್ಲ. ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಇವತ್ತು ಏನು ರಾಜ್ಯದ ಹಣ ಇದೆ, ರಾಜ್ಯದ ಹಣ ಅಂತ ಹೇಳಿದ್ರೆ ಅದು ಜನರ ಹಣವೇ, ಅದೇನು ಸರ್ಕಾರದ ಹಣ ಅಲ್ಲ, ಅದು ಜನರ ಹಣ. ಅದನ್ನು ನಾವು ಇವತ್ತು ನಮ್ಮ ಜನರಿಗೆ ನೀಡುವ ಮುಖಾಂತರ ಅದನ್ನು ಅವರಲ್ಲಿ ಭದ್ರತೆ, ಆತ್ಮಸ್ಥೈರ್ಯ ಮತ್ತು ಮುಂದೆ ಅವರ ಕುಟುಂಬವನ್ನು ಬೆಳೆಸ್ಕೊಳ್ತಕ್ಕಂಥದ್ದಕ್ಕೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ನೀಡಿದ್ದೇವೆ. ಇದರ ಮುಖಾಂತರ ಬಡತನ ಅಂತ ಏನು ಒಂದು ಅಂಶ ಇದೆ ಅಥವಾ ಒಂದು ಜನರಿಗೆ ಕಷ್ಟ ಇದೆ, ಸಮಸ್ಯೆ ಇದೆ, ಅದನ್ನು ನೀಗಿಸುವುದರಲ್ಲಿ ಒಂದು ದೊಡ್ಡ ಒಂದು ಹೆಜ್ಜೆಯನ್ನು ನಾವು ಇವತ್ತು ಇಟ್ಟಿದ್ದೇವೆ. ಒಂದು ನಾವು ಇವತ್ತು ಹೇಳ್ಬೋದು, ಈ ಒಂದು ಕಾರ್ಯಕ್ರಮದ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಬಡತನದಲ್ಲಿ ಅಥವಾ ಬಡತನ ಅಂಚಿನಲ್ಲಿರ್ತಕ್ಕಂಥ ಕುಟುಂಬಗಳನ್ನು ಆ ಬಡತನ ಇರುವಂಥ ಪರಿಸ್ಥಿತಿನೇ ನಿರ್ನಾಮ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈ ಒಂದು ನಮ್ಮ ಒಂದು ಗ್ಯಾರಂಟಿ ಸ್ಕೀಮಿಂದ ಆಗಿದೆ. ಯಾರೂ ಕೂಡ ನನಗೆ ಏನೂ ಇಲ್ಲಪ್ಪ, ನನಗೆ ಕಷ್ಟ ಇದೆ, ನನಗೇನು ನನಗೆ ಹೊಟ್ಟೆಗೆ ಊಟ ಇಲ್ಲ, ನನ್ನ ಮಕ್ಕಳಿಗೆ ಔಷಧಿ ತೊಗೊಳ್ಳೋದಕ್ಕೆ ದುಡ್ಡಿಲ್ಲ, ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ದುಡ್ಡಿಲ್ಲ ಅಂತ ಹೇಳುವಂಥದ್ದಕ್ಕಲ್ಲ. ಎಲ್ಲರಿಗೂ ಕೂಡ ಒಂದು ಮಿನಿಮಮ್ ಇನ್ಕಮನ್ನು ಕೊಡುವಂಥ ಕಾರ್ಯಕ್ರಮ ಇದು. ಪ್ರತಿಯೊಂದು ಕುಟುಂಬಕ್ಕೆ ಒಂದು ಮಿನಿಮಮ್ ಇನ್ಕಮ್, ಎಷ್ಟೇ ಕಷ್ಟ ಇದ್ದರೂ ಕೂಡ ಅವರು ಬದುಕನ್ನು ನಡೆಸ್ತಕ್ಕಂಥದ್ದಕ್ಕೆ ಯೋಚನೆ ಮಾಡಬೇಕಾಗಿಲ್ಲ. ಖಂಡಿತ ಇದರಲ್ಲಿಂದ ಸಾಕಾಗುತ್ತೆ ಅಂತ ನಾನು ಹೇಳೋದಿಲ್ಲ, ಇದು ಸಿಕ್ಕಿದ ತಕ್ಷಣ ಎಲ್ಲ ಚೆನ್ನಾಗಿದೆ ಅಂತ ನಾನು ಹೇಳೋದಿಲ್ಲ. ಆದರೆ ಅವರು ಮುಂದೆ ಬೇರೆ ಬೇರೆ ಮಾಡೋದಕ್ಕೆ, ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೆ, ಹೆಚ್ಚು ಮಕ್ಕಳನ್ನು ಚೆನ್ನಾಗಿ ಓದಿಸೋದಕ್ಕೆ, ಅವರ ಜೀವನ, ಅವರ ಕುಟುಂಬಕ್ಕೆ ಹೆಚ್ಚು ಒಂದು ಶಕ್ತಿ, ಒಂದು ಆತ್ಮಸ್ಥೈರ್ಯ ಸಿಗ್ತಕ್ಕಂಥದ್ದಕ್ಕೆ ಇದು ಒಂದು ದೊಡ್ಡ ಒಂದು ಹೆಜ್ಜೆ. ಆದ್ದರಿಂದ ಇದು ನಮಗೆ ನಾವು ಏನು ಮಾತನ್ನು ಕೊಟ್ಟಿದ್ದೋ ಚುನಾವಣೆ ಪೂರ್ವದಲ್ಲಿ ಮನೆ ಮನೆಗೆ ಹೋಗಿ, ಇವತ್ತು ಸರ್ಕಾರ ಬಂದ ಮೇಲೆ ಭಾಳಷ್ಟು ಜನ ನಮ್ಮನ್ನು ಟೀಕೆ ಮಾಡಿದ್ರು. ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ, ಹೇಗೆ ಅನುಷ್ಠಾನ ಮಾಡ್ತೀರಾ, ಯಾವಾಗ ಮಾಡ್ತೀರಾ, ಎಲ್ಲಿಂದ ಹಣ ತೊಗೊಂಬರ್ತೀರಾ, ಈ ರಾಜ್ಯ ದಿವಾಳಿಯಾಗೋಗುತ್ತೆ, ರಾಜ್ಯ ಮುಳುಗೋಗುತ್ತೆ, ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ, ನೀವು ಜನರಿಗೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಮ್ಮ ಚುನಾವಣೆ ರಿಸಲ್ಟ್ ಆಗಿದ್ದ ದಿವಸದಿಂದ ಶುರು ಮಾಡಿದ್ರು ಟೀಕೆ ಮಾಡೋರು. ಇವತ್ತು ಆ ಎಲ್ಲ ಟೀಕೆಗಳಿಗೆ ನಾವು ಮಾತಿನಿಂದ ಅಲ್ಲ, ನಮ್ಮ ಕೃತ್ಯದಿಂದ ಉತ್ತರ ಕೊಟ್ಟಿದ್ದೇವೆ. ಮಾತಿನಿಂದ ಉತ್ತರ ಕೊಡ್ತಾ ಇಲ್ಲ, ನಾವು ಕೆಲಸ ಮಾಡೋ ಮುಖಾಂತರ ನಾವು ಉತ್ತರ ಕೊಟ್ಟಿದ್ದೇವೆ. ಅದೇ ಸಿದ್ದರಾಮಯ್ಯ ಅವರು ಹೇಳುವಂಥದ್ದು, ನಾವು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಕ್ಕಂಥ ಜನ, ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಕ್ಕಂಥ ಜನ ನಾವು. ಅದಕ್ಕೋಸ್ಕರ
ಆ ಒಂದು ವಿಚಾರದಲ್ಲಿ ನಾವು ಯಾವುದೇ ರೀತಿಯಲ್ಲೂ ಕೂಡ ಹಿಂದೇಟು ಹಾಕೋದಿಲ್ಲ ಅಂಥೇಳಿ ಇವತ್ತು ನಾವು ಈ ಒಂದು ಕೆಲಸ ಇವತ್ತು ಕಾರ್ಯಕ್ರಮ ಆಗ್ತಾ ಇದೆ. ಇವತ್ತು ನಮ್ಮ ದೇಶದ ಪ್ರಧಾನಿಯವರು ಕೂಡ ನಮ್ಮನ್ನು ಟೀಕೆ ಮಾಡಿದ್ರು. ಈ ರಾಜ್ಯ ದಿವಾಳಿ ಆಗ್ಬಿಡ್ತದೆ ಅಂತ ಪ್ರಧಾನಮಂತ್ರಿಗಳು ಕೂಡ ಭಾಷಣ ಮಾಡಿದ್ರು. ಆದರೆ ಇದು ಅಲ್ಲ. ಇವತ್ತು ಅನೇಕ ಯೋಜನೆಗಳಿದೆ. ಅನ್ನಭಾಗ್ಯ ಯೋಜನೆ ಮೊದಲೇ ಇದೆ. ಉದ್ಯೋಗ ಖಾತ್ರಿ ಯೋಜನೆ ನಾವೇ ಶುರು ಮಾಡಿದ್ದು. ಈ ರೀತಿಯಾದಂಥ ಕಾರ್ಯಕ್ರಮಗಳು, ರೈತರಿಗೆ ಶೂನ್ಯ ಬಡ್ಡಿ ಸಾಲ ಕೊಡುವಂಥ ಕಾರ್ಯಕ್ರಮ, ಅದು ಯಾರು ಶುರು ಮಾಡಿದ್ರು? ನಾವೇ ಶುರು ಮಾಡಿದ್ದು. ಇದೆಲ್ಲ ಕೂಡ ಜನರಿಗೆ ನಮ್ಮ ಸಮಾನವಾದಂಥ ಸಮಾಜ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಹೊರತು ಬೇರೆ ಏನು ಉದ್ದೇಶ ಏನಲ್ಲ. ಇವತ್ತು ದೇಶದಲ್ಲಿ ಶ್ರೀಮಂತರು ಇನ್ನೂ ದೊಡ್ಡ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರು ಅಲ್ಲೇ ಬಡತನದಲ್ಲೇ ಇದ್ದಾರೆ. ಅದು ಇವತ್ತು ಹೋಗಬೇಕು. ಇವತ್ತು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರು ಕಷ್ಟ ಆಗ್ತಾ ಇದೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರ್ಗೆ ಅನುಕೂಲ ಆಗ್ತಾ ಇದೆ. ಇವತ್ತು ಮೊನ್ನೆ ಪೇಪರ್ ನೋಡಿರ್ಬೋದು, ಈ ಸಣ್ಣ ಬಿಸ್ನೆಸ್ ಮಾಡ್ತಕ್ಕಂಥ ಜನ ಅವರ ಬೆಳವಣಿಗೆ ಆಗ್ತಾ ಇಲ್ಲ. ಯಾರು ದೊಡ್ಡ ಬೃಹತ್ ಬಿಸ್ನೆಸ್ ಮಾಡೋರು ಅವರು ವೇಗವಾಗಿ ಬೆಳೀತಾ ಇದ್ದಾರೆ. ಇದೇನಾಗ್ತಾ ಇದೆ? ದೇಶದಲ್ಲಿ ಒಂದು ಮೊನೋಪಲಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲವು ಜನ ಎಲ್ಲ ಬಿಸ್ನೆಸ್ಸನ್ನು ಕೂಡ ನಿಯಂತ್ರಣ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಇದು ದೇಶದಲ್ಲಿ ಆಗ್ತಾ ಇದೆ. ಅದನ್ನು ನಾವು ಬಿಡಬಾರ್ದು. ಎಲ್ಲರೂ ಮೇಲೆ ಬರಬೇಕು, ಕೆಲವು ಜನ ಮೇಲೆ ಬರಬಾರ್ದು. ಆವಾಗಲೇ ಒಂದು ಸಾಮಾಜಿಕ ನ್ಯಾಯಕ್ಕೆ ನಿಜವಾದಂಥ ಅರ್ಥ ಬರ್ತದೆ. ಪ್ರತಿಯೊಬ್ಬರು ಕೂಡ ಮೇಲೆ ಬಂದಾಗ, ಪ್ರತಿಯೊಬ್ಬರು ಕೂಡ ತಮ್ಮ ಕಾಲ ಮೇಲೆ ನಿಂತು ಸ್ವಂತ ದುಡಿಮೆ ಮಾಡ್ತಕ್ಕಂಥ ಶಕ್ತಿ ಬಂದಾಗ, ಪ್ರತಿಯೊಬ್ಬರು ಕೂಡ ಒಂದು ಒಳ್ಳೆಯ ಬದುಕನ್ನು ನಡೆಸ್ತಕ್ಕಂಥದ್ದಕ್ಕೆ ಅವರಿಗೆ ಆ ವ್ಯವಸ್ಥೆ ನಿರ್ಮಾಣ ಆದಾಗ, ಪ್ರತಿಯೊಬ್ಬರು ಕೂಡ ಒಳ್ಳೆಯ ಶಿಕ್ಷಣ ಸಿಕ್ಕಿದಾಗ, ಪ್ರತಿಯೊಬ್ಬರು ಕೂಡ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಸಿಕ್ಕಿದಾಗ, ಅದ್ರ ಮುಖಾಂತರ ಅವತ್ತು ಸಮಾಜ ನಿಜವಾದಂಥ ಅಭಿವೃದ್ಧಿ ಆಗುತ್ತೆ. ಇವತ್ತು ದೇಶ ನಾವು ವಿಶ್ವದಲ್ಲೇ 5ನೇ ದೊಡ್ಡ ದೇಶ ಅಂತ ಹೇಳ್ಬೋದು. ಖಂಡಿತ ನಮ್ಮ ದೇಶದಲ್ಲಿ 120-130 ಕೋಟಿ ಜನ ಇರ್ತಕ್ಕಂಥ ದೇಶ. ಖಂಡಿತ ನಮ್ಮ ಆರ್ಥಿಕ ಬೆಳವಣಿಗೆ ಆಗೇ ಆಗುತ್ತೆ. ಯಾವುದೇ ಸರ್ಕಾರ ಇದ್ದರೂ ಕೂಡ ಅದು ಆಗೇ ಆಗಿರೋದು. ಅದು ದೊಡ್ಡ ಸಾಧನೆ ಅಲ್ಲ. ದೊಡ್ಡ ಸಾಧನೆ ಯಾವುದಂತ ಹೇಳಿದ್ರೆ ಪ್ರತಿಯೊಬ್ಬರ ಪರಿಸ್ಥಿತಿ ಏನು, ಪರ್ ಕ್ಯಾಪಿಟಾ ಗ್ರೋತ್ ಏನು, ಪರ್ ಕ್ಯಾಪಿಟಾದಲ್ಲಿ ನಾವು ಎಲ್ಲಿದ್ದೇವೆ ವಿಶ್ವದಲ್ಲಿ. ದೇಶದ ದೊಡ್ಡ ಗಾತ್ರ, ಒಟ್ಟಾರೆ ನಮ್ಮ GDP ಭಾಳ ಬೆಳೆದಿದೆ ಅಂತ ಹೇಳಿ, ಇದು ದೊಡ್ಡ ದೇಶ ಇದ್ದಾಗ ನಾವು ನಮ್ಮ ಇಕಾನಮಿನ ಕೂಡ ದೊಡ್ಡದೆ. ಆದರೆ ಅದಕ್ಕಿಂತ ಮುಖ್ಯ ಇರುವಂಥದ್ದು ಪ್ರತಿಯೊಬ್ಬರ ಒಂದು ಇನ್ಕಮ್ ಸ್ಟೇಟಸ್ ಏನು, ನಮ್ಮ ಒಬ್ಬರೊಬ್ಬರು ಇನ್ಕಮ್ ಸ್ಟೇಟಸ್ ಅದು ಬೆಳೆದಾಗ ಅವಾಗ ನಾವು ನಿಜವಾಗ್ಲೂ ಹೇಳ್ಬೋದು ನಮ್ಮ ದೇಶ ವಿಶ್ವದಲ್ಲೇ ನಾವು 5ನೇ ಸ್ಥಾನ, 4ನೇ ಸ್ಥಾನ, 3ನೇ ಸ್ಥಾನಕ್ಕೆ ಹೋಗ್ತೀವಿ. ಬಟ್ ಇದರಲ್ಲಿ ಹೋದ್ರೇ ಅವಾಗ ದೇಶ ನಿಜವಾದಂಥ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದು. ಅದು ನಮ್ಮ ಕನಸು. ಆದ್ದರಿಂದ ಇವತ್ತು ಅನೇಕ ಯೋಜನೆಗಳನ್ನು ಈ ರೀತಿಯಾಗಿ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ನಮ್ಮ ಬೇರೆ ಶಿಕ್ಷಣ, ಆರೋಗ್ಯ, ನಮ್ಮ ಮೂಲಭೂತ ಸೌಕರ್ಯಗಳು, ವಸತಿ, ಇದೆಲ್ಲ ಕೂಡ ಭಾಳ ಮುಖ್ಯ. ಇದೆಲ್ಲವನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ, ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ ಸುಮಾರು 12 ಲಕ್ಷ ಮನೆಗಳನ್ನು ನಮ್ಮ 5 ವರ್ಷದ ಅವಧಿಯಲ್ಲಿ ಕಟ್ಟಿದ್ದು ನಾವು. ಹಿಂದಿನ ಸರ್ಕಾರ ಇವತ್ತು ನಮ್ಮ ಬಗ್ಗೆ ಟೀಕೆ ಮಾಡ್ತಾ ಇದ್ದಾರಲ್ಲ, ಅವ್ರು ಎಷ್ಟು ಮನೆಗಳು ಕಟ್ಟಿದ್ರು? 3-4 ಲಕ್ಷ ಮನೆ ಕಟ್ಟಿದ್ರು ಅಷ್ಟೇ ಅವರು. ನಾವು 12 ಲಕ್ಷ ಮನೆ ಕಟ್ಟಿದ್ದು. ಅದು ನಮಗೆ ಬದ್ಧತೆ ಇದೆ, ಅದಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಅದಕ್ಕೆ ಈ 5 ವರ್ಷದಲ್ಲಿ, ಮುಂದಿನ 5 ವರ್ಷದಲ್ಲಿ ನಮ್ಮ ರಾಜ್ಯವನ್ನು ನಾವು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ಅವಕಾಶಗಳು ಮಾಡ್ಕೊಳ್ತಕ್ಕಂಥದ್ದು, ಸಾಮರಸ್ಯವನ್ನು ಮೂಡಿಸ್ತಕ್ಕಂಥದ್ದಕ್ಕೆ ನಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನ ಇರ್ತದೆ. ಇವತ್ತು ನಮಗೆ ಯಾರೇ ಏನೇ ಟೀಕೆ ಮಾಡಲಿ, ವಿರೋಧಿಗಳ ಟೀಕೆ ನಾವು ಸ್ವೀಕಾರ ಮಾಡಬೇಕು. ನಾವು ಅದು ಟೀಕೆ ಮಾಡಬಾರ್ದು ಅಂತ ಹೇಳಿದ್ರೆ, ನಾವು ತಪ್ಪು ಮಾಡಿದಾಗ ಅವ್ರು ಟೀಕೆ ಮಾಡಬೇಕು. ಆದರೆ ವಿನಾಕಾರಣ ಟೀಕೆ ಮಾಡೋದು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಏನು ನಡೆದೇ ಇಲ್ಲ, ಸುಮ್ಮನೆ ಅಪಪ್ರಚಾರ ಮಾಡೋದು, ಅದಕ್ಕೆ ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾವು ಇವತ್ತು ಇನ್ನೂ 2.5 ತಿಂಗಳು 3 ತಿಂಗಳಾಗಿದೆ ನಮ್ಮ ಸರ್ಕಾರ ಬಂದು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ. ಮುಂದೆ ನಮ್ಮ ಮುಖ್ಯಮಂತ್ರಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಇಲ್ಲೂ ಅವರು ರಿವ್ಯೂ ಮಾಡಿ ಹೋಗಿದ್ದಾರೆ. ಈ ಜಿಲ್ಲೆಗೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಕರಾವಳಿಯ ಮಂಡಳಿಯನ್ನು ಮಾಡ್ತಕ್ಕಂಥದ್ದನ್ನು ನೆನ್ನೆ ನಾವು ನಮ್ಮ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿದೆ. ಏನಿವತ್ತು ಕೆಲವು ತಾಲೂಕುಗಳನ್ನು ಇದಕ್ಕೆ ಸೇರಿಸಿ ಅದೇನು ಅಥಾರಿಟಿ ಇತ್ತು ಅದನ್ನು ಇವತ್ತು ಒಂದು ಬೋರ್ಡಾಗಿ ಮಾಡ್ತಕ್ಕಂಥದ್ದನ್ನು ಅದಕ್ಕೆ ಒಂದು ಮಾಡಿದ್ದೇವೆ. ಅದರ ಮುಖಾಂತರ ಹೆಚ್ಚು ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಇನ್ನೂ ಹೆಚ್ಚು ಅದರ ಪರಿಣಾಮಕಾರಿಯ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಒಂದು ತೀರ್ಮಾನ ನಿನ್ನೆ ಕ್ಯಾಬಿನೆಟ್ನಲ್ಲಿ ಆಗಿದೆ.
ಸೊ ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ನಿನ್ನೆ ಕ್ಯಾಬಿನೆಟ್ನಲ್ಲಿ ಬೇರೆ ಬೇರೆ ತೀರ್ಮಾನಗಳು ಕೂಡ ನಾವು ಮಾಡಿದ್ದೇವೆ. ನಮ್ಮ ಮಕ್ಕಳಿಗೆ ಏನು ಅಂಗನವಾಡಿಯ ಮಕ್ಕಳಿಗೆ ಏನು ಇದು ಪಾಮೋಲಿನ್ ಆಯಿಲ್ ಕೊಡ್ತಾಯಿದ್ರು, ಅದನ್ನು ಬಿಟ್ಟು ಇವತ್ತು ನಾವು ಈ ಇದು ಸನ್ಫ್ಲವರ್ ಆಯಿಲ್ ಅದನ್ನು ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿ. ಸ್ವಲ್ಪ ಕಾಸ್ಟ್ಲಿ ಆಗೋದಾದರೂ ಕೂಡ, ಆದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಅದನ್ನು ಕೂಡ ನಿನ್ನೆ ತೀರ್ಮಾನ ಮಾಡಿದ್ದೇವೆ. ಮತ್ತು ನಮ್ಮ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ, ಕೆಲವು ನಮ್ಮ ಇಲಾಖೆಯಲ್ಲಿ ಕೇವಲ 5 ಆಸ್ಪತ್ರೆಗಳಲ್ಲಿ ಮಾತ್ರ, 4 ಆಸ್ಪತ್ರೆಗಳಲ್ಲಿ ಮಾತ್ರ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಿ MRI ಮತ್ತು CT ಸ್ಕ್ಯಾನ್ ಇತ್ತು. ಈಗ ಉಳಿದಿರತಕ್ಕಂಥ 15 ನಮ್ಮ ಇಲಾಖೆ ಮೆಡಿಕಲ್ ಎಜುಕೇಷನ್ ನಮ್ಮ ಇಲಾಖೆಯ ಉಳಿದಿರತಕ್ಕಂಥ 15 ಆಸ್ಪತ್ರೆಗಳೇನಿದೆ ನಮ್ಮ ರಾಜ್ಯದಲ್ಲಿ, ಎಲ್ಲ 15 ಆಸ್ಪತ್ರೆಗೂ ಕೂಡ ಎಲ್ಲ ಕಡೆ ಜನರಿಗೆ ಫ್ರೀಯಾಗಿ MRI ಮತ್ತು CT ಸ್ಕ್ಯಾನ್ ಮಾಡ್ತಕ್ಕಂಥದ್ದು ಕೂಡ ಇವತ್ತು ನಾವು ನಿನ್ನೆ ತೀರ್ಮಾನ ಮಾಡಿದ್ದೇವೆ. ಸೊ ಈ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಮತ್ತು ನಿಮ್ಮ ಮುಂದೆ ನಾವು ಜನರ ಮುಂದೆ ಬಂದು ಪ್ರಾಮಾಣಿಕವಾದಂಥ ಕೆಲಸಗಳನ್ನು ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ DC ಅವರು ಮತ್ತು ನಮ್ಮ CE ಅವರು ಕೂಡ ಇದ್ದಾರೆ. ಈಗ ಹಲವಾರು ನಮ್ಮ ಕಂದಾಯ ಸಚಿವರು ಕೂಡ ಹೇಳಿದ್ದಾರೆ, ಅನೇಕ ಕೇಸ್ಗಳು 3 ವರ್ಷ 4 ವರ್ಷ 5 ವರ್ಷ 6 ವರ್ಷ ಇತ್ಯರ್ಥನೇ ಆಗಿಲ್ಲ. ಸುಮ್ಮನೆ ಜನ ಓಡಾಡ್ತಾ ಇರಬೇಕು. ಒಂದು ಹಿಯರಿಂಗ್ ಆಗುತ್ತೆ, ಅದು ಮುಂದೆ ಇನ್ನೊಂದು ಡೇಟ್ ಕೊಡ್ತಾರೆ, ಮತ್ತೆ ಇನ್ನೊಂದು ಡೇಟ್ ಕೊಡ್ತಾರೆ, ಮತ್ತೆ DC ಚೇಂಜ್ ಆಗ್ತಾರೆ, ಇನ್ನೊಬ್ಬರು DC ಬರ್ತಾರೆ, ಅವ್ರು ಮತ್ತೆ ಹಿಯರ್ ಮಾಡ್ತಾ ಇರ್ತಾರೆ. ಈಗ ಕಡ್ಡಾಯವಾಗಿ ಎಲ್ಲವನ್ನು ಕೂಡ ವಿಲೆ ಆಗಬೇಕು ಅಂತ ಇವತ್ತು ತೀರ್ಮಾನ ಆಗಿದೆ. ಯಾರನ್ನು ಕೂಡ ಜನರಿಗೆ ವಿನಾಕಾರಣ ಓಡಾಡಿಸ್ಬಾರ್ದು. ನೀವು ತೀರ್ಮಾನ ಮಾಡಿ, ಅವ್ರ ಪರ ಇದ್ದರೆ ಪರ ಮಾಡಿ, ಅವ್ರು ಸರಿ ಇಲ್ಲ ಅಂತ ಹೇಳಿದ್ರೆ ಅದರ ನೆಗೆಟಿವ್ ಆಗಿ ತೀರ್ಮಾನ ಮಾಡಿ. ಆದರೆ ಜನರನ್ನು ಓಡಾಡಿಸ್ಬಾರ್ದು. ಪ್ರತಿಯೊಂದು ಅರ್ಜಿ ತಗೊಂಡು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಪಾಪ ಓಡಾಡ್ಕೊಂಡು ಅದಕ್ಕೆ ಅದರಿಂದ ಏನಾಗ್ತದೆ? ಅದರಿಂದ ಭ್ರಷ್ಟಾಚಾರಕ್ಕೆ ಅವಕಾಶ. ಯಾರೋ ಮಧ್ಯವರ್ತಿಗಳು ಬರ್ತಾರೆ, ನಮಗೆ ಇಷ್ಟು ಕೊಡಿ, ನಿಮಗೆ ಮಾಡಿಸ್ಕೊಟ್ಬಿಡ್ತೀವಿ ಬೇಗ ಅಂತ ಅವ್ರು ಹೇಳುವಂಥದ್ದು. ಈ ತೊಂದರೆಯಿಂದ ಜನ ಓಡಾಡೋಕ್ಕೆ ಆಗದೇ ಅವಾಗ ದುಡ್ಡು ಕೊಟ್ಟು ಮಾಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಮ್ಮ DC ಅವ್ರಿಗೆ ಮತ್ತು ನಮ್ಮ CE ಅವ್ರಿಗೆ ಇಬ್ಬರಿಗೂ ಹೇಳ್ತಾ ಇದ್ದೀನಿ, ನೀವು ಯಾವ್ಯಾವ ನಿಮ್ಮ ಮುಂದೆ ಇರತಕ್ಕಂಥ ಫೈಲ್ಗಳು ಅಥವಾ ನೀವು ಅದನ್ನು ಅಪ್ರೂವ್ ಮಾಡಿ ಅಥವಾ ರಿಜೆಕ್ಟ್ ಮಾಡಿ, ನಿಮ್ಮ ಜೊತೆ ಇಟ್ಕೋಬೇಡಿ. ಆ ಫೈಲ್ಗಳನ್ನು ಕ್ಲಿಯರ್ ಆದರೂ ಸರಿ ಇದೆ ಅಂತಾದರೂ ಹೇಳಬೇಕು, ನೀವು ಸರಿ ಇಲ್ಲ ಅಂತಾದರೂ ಹೇಳಬೇಕು. ಸುಮ್ಮನೆ ಇಟ್ಕೊಂಡು ಅದನ್ನು ತೀರ್ಮಾನ ಆಗದೆ ಇರತಕ್ಕಂಥ ರೀತಿಯಲ್ಲಿ ಇಟ್ಕೋಬಾರ್ದು. ಆ ಫೈಲ್ ಕ್ಲಿಯರೆನ್ಸನ್ನು ನಿಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಯಾವುದೇ ಇರೋದು ಕೇಸ್ಗಳಿರ್ಬೋದು, ಬೇರೆ ಅರ್ಜಿಗಳಿರ್ಬೋದು, ಯಾವುದೇ ಬಂದರೂ ಕೂಡ ಅದನ್ನು ಒಂದು ಕಾಲಮಿತಿಯಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ತಾವು ಒಂದು ಡ್ರೈವನ್ನು ನೀವು ಮಾಡ್ಕೋಬೇಕು. CEO ಅವರು DC ಅವರು ನೀವಿಬ್ಬರು ಭಾಳ ನಿಮ್ಮದೇ ಜವಾಬ್ದಾರಿ ಜಾಸ್ತಿ ಇದರಲ್ಲಿ. ನಿಮ್ಮ ಕೆಳ ಅಧಿಕಾರಿಗಳು ಕೂಡ ಅದೇ ಥರ ಕೆಲಸ ಮಾಡೋದಕ್ಕೆ ನೀವುಗಳು ಮುಂದೆ ಇಟ್ಕೊಂಡು ಮಾಡಿಸ್ಬೇಕು. ಜನರಿಗೆ ತೊಂದರೆ ಆಗಬಾರ್ದು, ಜನರಿಗೆ ಓಡಾಡಿಸ್ಬಾರ್ದು. ಅದು ಭಾಳ ಮುಖ್ಯವಾದ ಆಡಳಿತ ಅಂತಂದರೆ ಏನು? ಆಡಳಿತ ಅಂತ ಹೇಳಿದ್ರೆ 100 ಕೋಟಿ ತಂದು ಒಂದು ರೋಡ್ ಮಾಡುವಂಥದ್ದಲ್ಲ, ಅದು ಬೇಕು. ಆದರೆ ಅದಕ್ಕಿಂತ ಮುಖ್ಯ ಏನು? ಒಬ್ಬ ವ್ಯಕ್ತಿ ಪೆನ್ಷನ್ಗೆ ಅರ್ಜಿ ಕೊಟ್ಟರೆ ಪೆನ್ಷನ್ ಸ್ಯಾಂಕ್ಷನ್ ಆದರೂ ಆಗಬೇಕು ಅಥವಾ ರಿಜೆಕ್ಟ್ ಆದರೂ ಆಗಬೇಕು. ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಕೊಟ್ಟರೆ ರೇಷನ್ ಕಾರ್ಡ್ ಸಿಗಬೇಕು, ಇಲ್ಲದೆ ಹೋದರೆ ಸಿಗಬಾರ್ದು. ಏನೋ ಒಂದು ತೀರ್ಮಾನ ಆಗಬೇಕು. ಅವ್ರು ನ್ಯಾಯಯುತವಾದಂಥ ಇದನ್ನು ಸರಿಯಾಗಿದ್ದರೆ ಅದು ಡಿಸೈಡ್ ಅವ್ರ ಪರವಾಗಿ ಆಗಬೇಕು. ಈ ಥರದ ಕಿರುಕುಳ ಇರಬಾರ್ದು, ತೊಂದರೆ ಇರಬಾರ್ದು. ಆಡಳಿತ ಅಂತ ಹೇಳಿದ್ರೆ ಅದು ಶಿಸ್ತುಬದ್ಧವಾಗಿರಬೇಕು. ಸೊ ನಾನು ಮುಂದೆ ನೆಕ್ಸ್ಟ್ ಬಂದಾಗ ನಮ್ಮ ಎಲ್ಲ ಇಲಾಖೆಗಳ ಎಷ್ಟೆಷ್ಟು ಫೈಲ್ಗಳಿದೆ, ಎಷ್ಟು ಯಾವ್ಯಾವ ಡೇಟಿಂದ ಇದೆ, ಯಾವುದು ವಿಲೆ ಆಗಿದ್ದೆ, ಯಾವುದು ವಿಲೆ ಆಗಿಲ್ಲ, ಎಲ್ಲವನ್ನು ಕೂಡ ನಾನು ಪಟ್ಟಿಯನ್ನು ಕೇಳ್ತೀನಿ, ಎಲ್ಲವನ್ನು ಕೂಡ ಕೇಳ್ತೀನಿ. ಕಾಲಕ್ಕೆ ಅದನ್ನು ನಾವು ಮಾನಿಟರ್ ಮಾಡ್ತೀವಿ. ಪ್ರತಿಯೊಂದು ತಿಂಗಳಿಗೊಮ್ಮೆ ಎಷ್ಟಾಗಿದೆ ಎಷ್ಟಾಗಿಲ್ಲ, ಎಷ್ಟಾಗಿದೆ ಎಷ್ಟಾಗಿಲ್ಲ, ಎಷ್ಟು ಕ್ಲಿಯರ್ ಆಯಿತು, ಬ್ಯಾಕ್ಲಾಗನ್ನು ಕ್ಲಿಯರ್ ಮಾಡಬೇಕು. ಹಳೆಯ ಅರ್ಜಿಗಳು ಮೊದಲು ನೀವು ಹಿಂದೆ ಕೆಲವು ನನಗನ್ಸುತ್ತೆ DC ಅವರೇ ತುಂಬ ಹಿಂದೆ ಇರೋ ಅರ್ಜಿ ಯಾವ್ದಿರ್ಬೋದು ನಿಮ್ಮ ಮುಂದೆ ಕೇಸ್? ಭಾಳ ಹಿಂದೆ ಇರುವಂಥದ್ದು ಎಷ್ಟು ವರ್ಷ ಹಿಂದೆ ಇರ್ಬೋದು ನಿಮ್ಮ ಅನುಭವದಲ್ಲಿ? ನಾವು ನೋಡಿ 4 ವರ್ಷ ಒಂದು ಕೋರ್ಟ್ ಕೇಸ್ ಇದೆ ಅಂತ ಹೇಳ್ತಾ ಇದ್ದಾರೆ. 4 ವರ್ಷ ಏನು ಪಾಪ ನ್ಯಾಯ ಸಿಕ್ಕಿದ್ರು ಕೂಡ ಏನು ಪ್ರಯೋಜನ? ಅದು ಪಾಪ ಎಲ್ಲಿರ್ತಾರೋ ಅವ್ರು ಏನಾಗಿರ್ತಾರೋ. ಅದಕ್ಕೆ ನಾವು ಆಡಳಿತ ಜನ ಪರವಾಗಿರುವಂಥ ಆಡಳಿತ ಅಂತ ಹೇಳಿದ್ರೆ ಇದೇನೆ, ಶಿಸ್ತುಬದ್ಧವಾದ ಆಡಳಿತ, ಫೈಲು ಕ್ಲಿಯರೆನ್ಸು ಮತ್ತು ಸರ್ಕಾರದ ಯೋಜನೆಗಳು ಸರಳವಾಗಿ ಮುಟ್ಟಬೇಕು. ಇವತ್ತು ನಮ್ಮ ಎಲ್ಲ ಯೋಜನೆಗಳು ಇವತ್ತು ಸರಳವಾಗಿ ಮುಟ್ಟುವಂಥ ರೀತಿ ಮಾಡಿದ್ದೇವೆ. ಗೃಹಲಕ್ಷ್ಮಿ, ನಮ್ಮ ಗೃಹ ಜ್ಯೋತಿ, ಶಕ್ತಿ ಇವೆಲ್ಲ ಕೂಡ ಸರಳವಾಗಿ ನೋಡಿ. ಎಷ್ಟು ಒಂದು ತಿಂಗಳಲ್ಲಿ 90% ಹತ್ತಿರ ಬಂದಿದ್ದೀವಿ ಅಂತ ಹೇಳಿದ್ರೆ ಎಷ್ಟು ಸುಲಭವಾಗಿ ಜನರಿಗೆ ಇದಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಯಾವುದೂ ತೊಂದರೆ ಆಗಲಿಲ್ಲ.
ಅದೇ ಪ್ರಕಾರ ಗೃಹಲಕ್ಷ್ಮಿ ಕೂಡ 90% ದಾಟಿಬಿಟ್ಟಿದೆ. ಇಡೀ ರಾಜ್ಯದಲ್ಲಿ ಈಗಾಗಲೇ 90% ಅಷ್ಟು ಯಾರಿಗೆ ಸಿಗಬೇಕಾಗಿರುವಂಥ ಕುಟುಂಬಗಳಿಗೆ ಈಗಾಗಲೇ ಅದು ರಿಜಿಸ್ಟರ್ ಆಗೋಗಿದೆ. ಇನ್ನು 20ನೇ ತಾರೀಕು ಫಂಕ್ಷನ್ ಆಗೋ ದಿವಸ ಬಹುಶಃ 92, 93, 95% ಆಗೋಗಿರ್ತದೆ. ಸೊ ಈ ಥರದ ಒಂದು ಆಡಳಿತ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಜಿಲ್ಲೆಗಿಂತ ನಾವು ನಂಬರ್ 1 ಸ್ಥಾನಕ್ಕೆ ಬರಬೇಕು. ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ, ಒಳ್ಳೆ DC ಇದ್ದಾರೆ, ಒಳ್ಳೆ CEO ಇದ್ದಾರೆ, AC ಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ತಹಸೀಲ್ದಾರ್ಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಅದು ಬೇಕು ನಮಗೆ. ಮತ್ತು ಒಳ್ಳೆ ಶಾಸಕರುಗಳು ಹೇಳಿದ್ರು ಅವ್ರು ಭಾಳ ಉತ್ಸಾಹ, ಅವ್ರಿಗೀಗ ಎಲ್ಲ ಸ್ಕೀಮು ಪುತ್ತೂರಿಗೆ ಮೊದಲೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಮೆಡಿಕಲ್ ಕಾಲೇಜು ಕೂಡ ಪುತ್ತೂರಿಗೆ ಬೇಕೀಗ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಉತ್ಸಾಹ ಇದೆ. ಸರ್ಕಾರದ ವ್ಯವಸ್ಥೆಯಲ್ಲಿ ಕೇಳಿದ್ದೆಲ್ಲ ಸಿಗೋದಿಲ್ಲ, ಅದು ಎಲ್ಲರೂ ಕೂಡ ಗೊತ್ತಿದೆ. ಆದರೆ ನಾವು ಕೇಳಿದಾಗ 100 ಕೇಳಿದಾಗ ಒಂದು 50 ಸಿಗ್ತದೆ. ಅದನ್ನು ಇವತ್ತು ನಿಜವಾಗ್ಲೂ ನಾನು ನೋಡಿದ್ದೇನೆ. ನಮ್ಮ ಅಶೋಕ್ ರೈ ಅವರು ಭಾಳ ಎಲ್ಲ ಕಡೆ ಎಲ್ಲ ಮಂತ್ರಿಗಳ ಹತ್ರ ಹೋಗೋದು, ನಮ್ಗೆ ಇದಾಗಬೇಕು, ಮುಖ್ಯಮಂತ್ರಿ ಹೋಗೋದು, ನಮ್ಗೆ ಇದಾಗಬೇಕು, ನಮ್ಮ ತಾಲೂಕಿಗೆ ಹೆಚ್ಚು ಕೊಡಬೇಕು ಅಂತ ಆ ಒಂದು ಮಾತನ್ನು ನಾವು ನಮ್ಮ ಹತ್ರ ಬಂದು ನಮಗೆ ಬೇಜಾರಾಗೋವರೆಗೂ ಅವರು ಬಿಡೋದೇ ಇಲ್ಲ. ಅಂದರೆ ಕಮಿಟ್ಮೆಂಟು, ನಾವು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು. ನಮ್ಮ ಅವಧಿ ಒಂದು ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಒಳ್ಳೆಯ ಕೆಲಸ ಮಾಡಬೇಕು. ಹಿಂದೆ ಶಕುಂತಲಾ ಶೆಟ್ಟಿಯವರು ಕೂಡ ಅದೇ ಪ್ರಕಾರ ಕೆಲಸ ಮಾಡ್ತಾಯಿದ್ರು. ಬಂಗೇರವರು ಕೂಡ ನಾನು ನೋಡಿದ್ದೇನೆ, ಸಾಮಾನ್ಯ ಜನರ ಜೊತೆ ಬೆರೆಯುವಂಥದ್ದು, ಸಾಮಾನ್ಯ ಜನರ ಪರವಾಗಿ ಹೋರಾಟ ಮಾಡುವಂಥದ್ದು. ಸೊ ನಮಗೆ ಅವಕಾಶ ಸಿಕ್ಕಿದಾಗ ನಮ್ಮ ಸಂಪೂರ್ಣವಾದಂಥ ಪ್ರಯತ್ನವನ್ನು ಜನರ ಹಿತಕ್ಕೋಸ್ಕರ, ಜನರ ಒಳಿತಕ್ಕೋಸ್ಕರ ನಾವು ಕೆಲಸ ಮಾಡಬೇಕು. ಸೊ ನಮ್ಮ ಉದ್ದೇಶ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ ಮತ್ತು ಎಲ್ಲ ತಾಲೂಕಿನ ಅಧಿಕಾರಿಗಳು ಭಾಳ ಶಿಸ್ತಿನಿಂದ, ಪ್ರಾಮಾಣಿಕತೆಯಿಂದ ಮತ್ತು ವಿಶೇಷವಾಗಿ ದೊಡ್ಡ ಜನರ ಕೆಲಸ ಬೇಗ ಮಾಡೋದು ಬೇಕಾಗಿಲ್ಲ, ಸಣ್ಣ ಜನರ ಕೆಲಸ ಬೇಗ ಮಾಡಬೇಕು. ಯಾರು ಬಡವರಿದ್ದಾರೆ, ಯಾರು ಸಾಮಾನ್ಯರಿದ್ದಾರೆ, ಅವ್ರಿಗೆ ನೀವು ಗೌರವ ಕೊಡಬೇಕು. ಅವ್ರ ಕಚೇರಿಗೆ ಬಂದಾಗ ಚೆನ್ನಾಗಿ ಮಾತಾಡಿಸ್ಬೇಕು. ಅವ್ರು ನೋಡಿದ ತಕ್ಷಣ ಏನೋ ಒಂಥರ ಮುಖ ಆ ಕಡೆ ಮಾಡ್ಕೋಬಾರ್ದು. ಅವ್ರು ಬಂದಿದ ತಕ್ಷಣ ಅವನ ಹತ್ರ ಏನಪ್ಪ ಏನಾಯ್ತಮ್ಮ ಅಂತ ಕೇಳಬೇಕು. ಇಲ್ಲದೆ ಹೋದ್ರೆ ಯಾರೋ ಸೂಟು ಬೂಟಲ್ಲಿ ಬಂದಿದ ತಕ್ಷಣ ಅವ್ರಿಗೆ ಒಳಗೆ ಕೂರಿಸ್ಕೊಂಡು ಟೀ ಕೊಡಿಸಿ, ಕಾಫಿ ಕೊಡಿಸಿ ಕಳಿಸಿ, ಅದು ಬೇಡ ನಮಗೆ. ಅವ್ರು ಬೇಕಾದ್ರೆ ನೀವು ಡಿಲೇ ಮಾಡಿ, ಅವ್ರಿಗೆ ತೊಂದರೆ ಇಲ್ಲ. ಅದು ಇವರಿಗೆ ಸಾಮಾನ್ಯ ಜನರು ಪಾಪ ದೂರದಿಂದ ಬರ್ತಾರೆ, ಬಸ್ ಹಿಡಿದು ಯಾವುದೋ ಗಾಡಿ ಮಾಡಿಕೊಂಡು ಒಂದು ಇಡೀ ದಿವಸ ಅವ್ರಿಗೆ ಬಿಟ್ಟು ಬಂದು, ಅವರು ಉದ್ಯೋಗ ಹೋಗ್ತದೆ, ದುಡಿಮೆ ಹೋಗ್ತದೆ, ಕೆಲಸ ಹೋಗ್ತದೆ, ಆದರೂ ಕೂಡ ಅವರು ಕೆಲಸ ಆಗಲಿ ಅಂತ ಇಲ್ಲಿಗೆ ಬರ್ತಾರೆ. ಸೊ ಅವರ ವಿಚಾರದಲ್ಲಿ ನಾವು ಅರ್ಥ ಮಾಡಿಕೊಂಡು ಅವ್ರ ಬಗ್ಗೆ ಕಾಳಜಿಯಿಂದ ಕೆಲಸ ಮಾಡಿದ್ರೆ ಅವ್ರಿಗೊಂದೊಂದು ಸಲ ಕೆಲಸ ಆಗದೇ ಇದ್ರೂ ಚಿಂತೆ ಇಲ್ಲ, ಚೆನ್ನಾಗಿ ಮಾತಾಡ್ಸಿದ್ರಪ್ಪ, ನಮ್ಮನ್ನು ಪ್ರಯತ್ನ ಮಾಡಿದ್ರಪ್ಪ ಅಂತ ಅಷ್ಟೇ ಖುಷಿಲಿ ಅವ್ರು ಬೇಕಾದ್ರೆ ಹೋಗ್ಬಿಡ್ತಾರೆ. ಅದು ನಮ್ಗೆ ಬೇಕು, ಆಡಳಿತ ಆ ಥರ ಇರಬೇಕು. ಆ ಒಂದು ವ್ಯವಸ್ಥೆ ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮೊದಲಿಂದನೂ ಒಂದು ಒಳ್ಳೆಯ ವ್ಯವಸ್ಥೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅದು ಇನ್ನೂ ಚೆನ್ನಾಗಿ ಆಗಬೇಕು. ನಾವು ಇನ್ನೂ ಚೆನ್ನಾಗಿ ಅದನ್ನು ಜನರಿಗೆ ಪ್ರೀತಿ ವಿಶ್ವಾಸ ಗಳಿಸೋದ್ರಲ್ಲಿ ನಾವು ಮುಂದೆ ಇರಬೇಕು ಅಂತ ಹೇಳಿ, ಮತ್ತು ಅದೇ ಪ್ರಕಾರ ಸರಿಯಾದ ರೀತಿಯಲ್ಲಿ ಕೆಲಸಗಳೆಲ್ಲ ಆಗಬೇಕು ಅಂತ ಹೇಳಿ ಇವತ್ತು ನಮ್ಮ ಮೆಸ್ಕಾಮಿನ MD ಅವರು ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇನ್ನಿತರ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನವನ್ನು ಚೆನ್ನಾಗಿ ಮಾಡಿಸಿದ್ದಾರೆ. ಮತ್ತು ಬೇರೆ ಇನ್ಯಾವುದೇ ಕೆಲಸ ಕಾರ್ಯಗಳಿದ್ದರೆ ಖಂಡಿತವಾಗಿಯೂ ಅವ್ರು ಮುಂದೆ ನಿಂತು ಕೆಲಸ ಮಾಡಲಿ. ನಮ್ಮ ಪೂರ್ತಿಯಾದಂಥ ಏನೇನು ಸಾಧ್ಯ ಆಗುತ್ತೆ ನಮ್ಮ ಸರ್ಕಾರದ ಯೋಜನೆಗಳು, ಆ ಎಲ್ಲ ಯೋಜನೆಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತರ್ತಕ್ಕಂಥದ್ದಕ್ಕೆ ನಾನು ಇಲ್ಲಿಯ ಜನಪ್ರತಿನಿಧಿಗಳೆಲ್ಲರನ್ನೂ ಕೂಡ ಸೇರಿಸ್ಕೊಂಡು ಪಕ್ಷಾತೀತವಾಗಿ ಕೆಲಸ ಮಾಡೋಣ. ಇದಕ್ಕೇನು ಪಕ್ಷ ಬೇಡ, ಅಭಿವೃದ್ಧಿಗೆ ಪಕ್ಷ ಬೇಡ, ಕೆಲಸಕ್ಕೆ ಪಕ್ಷ ಬೇಡ, ರಾಜಕೀಯ ಬೇರೆ. ರಾಜಕೀಯ ಮಾಡೋದು ರಾಜಕೀಯ ಉದ್ದೇಶಕ್ಕೆ ಅದು ಸೀಮಿತ ಆಗಿರಲಿ. ಅಭಿವೃದ್ಧಿಗೆ ಏನೇನು ಸಾಧ್ಯ ಆಗುತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದನ್ನು ತೊಗೊಂಬರ್ತಕ್ಕಂಥದ್ದನ್ನು ಮಾಡುವಂಥದ್ದಕ್ಕೆ ನಾನು ಸಂಪೂರ್ಣವಾಗಿ ನಮ್ಮೆಲ್ಲ ಅಧಿಕಾರಿಗಳ ಜೊತೆಯಲ್ಲಿ, ನಮ್ಮ ಜನಪ್ರತಿನಿಧಿಗಳ ಜೊತೆಯಲ್ಲಿ, ನಮ್ಮ ಜನರ ಜೊತೆಯಲ್ಲಿ ನಿಂತು ಕೆಲಸ ಮಾಡ್ತೀನಿ ಅಂತ ಮತ್ತೊಮ್ಮೆ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ, ಈ ಒಂದು ಗೃಹ ಜ್ಯೋತಿ ಇದರ ಮುಖಾಂತರ ಪ್ರತಿಯೊಂದು ಕುಟುಂಬಕ್ಕೆ ಸ್ವಲ್ಪ ಮಟ್ಟಿಗಾದರೂ ಅವ್ರಿಗೊಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಅದರಿಂದ ಅವರ ಬದುಕು ಹಸನಾಗ್ತಕ್ಕಂಥದ್ದು ಆಗಲಿ, ಅವರು ಇನ್ನೂ ಉಜ್ವಲ ಭವಿಷ್ಯದ ಕಡೆ ಅವರ ಕಾಲನ್ನು ಇಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.